ಮಾನಸಿಕ ಅಸ್ವಸ್ಥತೆಗೆ ಚಿಕಿತ್ಸೆ ಪಡೆಯುತ್ತಾ ಇದ್ದ 16 ವರ್ಷದ ಬಾಲಕಿ ತನ್ನ ಮಲಗುವ ಕೋಣೆಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಕುತಿಕೋಲ್ ಪಂಚಾಯತ್ನ ಬಂದಡ್ಕದ ಮಾಣಿಮೂಲ ನಿವಾಸಿ ದೇವಿಕಾ ಮೃತಪಟ್ಟಿರುವ ಬಾಲಕಿ ಮಂಗಳವಾರ ಬೆಳಗ್ಗೆ ತನ್ನ ಮಲಗುವ ಕೋಣೆಯಲ್ಲಿ ಆಕೆ ಸೀರೆ ಉಪಯೋಗಿಸಿ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಇದೊಂದು ಆತ್ಮಹತ್ಯೆ ಪ್ರಕರಣ ಆಗಿರಬಹುದು ಅಂತ ಶಂಕಿಸಲಾಗಿದೆ. ದೇವಿಕಾ ಅವರು ಕುಂಡಂಕುಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ಲು. ಬಂದಡ್ಕದ ಕೇರಳ ಗ್ರಾಮೀಣ ಬ್ಯಾಂಕ್ ಬಳಿ ಗಂಜಿ ಅಂಗಡಿ ನಡೆಸ್ತಾ ಇರುವ ತಾಯಿ ಸವಿತಾ ಮತ್ತು 5ನೇ ತರಗತಿ ವಿದ್ಯಾರ್ಥಿನಿಯಾಗಿರುವ ಕಿರಿಯ ಸಹೋದರನನ್ನ ದೇವಿಕಾ ಅಗಲಿದ್ದಾರೆ. ಆಕೆ ತಂದೆ ಸತೀಶ್ 4 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆಕೆಯ ಕುಟುಂಬ ಈ ಹಿಂದೆ ಇತರ ಕೆಲವು ದುರಂತಗಳನ್ನು ಕಂಡಿದೆ. ಸತೀಶ್ ಅವರ ತಂದೆ ಈ ಹಿಂದೆ ಅದೇ ಮನೆಯಲ್ಲಿ ಜೀವಾಂತ್ಯ ಮಾಡಿಕೊಂಡಿದ್ರು ಮತ್ತು ಪಕ್ಕದ ಮನೆಯಲ್ಲಿ ವಾಸಿಸ್ತಾ ಇದ್ದ ಅವರ ಸಹೋದರಿಯ ಮಗಳು ಕೂಡ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ರು. ದೇವಿಕಾ ಅವರು ಖಿನ್ನತೆ ಕಾಯಿಲೆಯಿಂದ ಬಳಲ್ತಾ ಇದ್ದು, ಕಾಂಜಂಗಾಡ್ನ ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಸೂಚಿಸಿದ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ರು. 3 ತಿಂಗಳ ಹಿಂದೆ ಅವರನ್ನ ಪರಿಯಾರಂ ಮೆಡಿಕಲ್ ಕಾಲೇಜಿಗೆ ಕರೆದೊಯ್ಯಲಾಗಿದ್ದು, ಅಲ್ಲಿನ ವೈದ್ಯರು ಔಷಧಿಗಳನ್ನು ಮುಂದುವರಿಸಲು ಸಲಹೆ ನೀಡಿದ್ರು. ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದ ದೇವಿಕಾ ಶಾಲೆಯಲ್ಲಿ ಆಗಾಗ್ಗೆ ಮೂರ್ಛೆ ಹೋಗ್ತಾ ಇದ್ಲು ಎಂಬ ಮಾಹಿತಿ ಇದೆ. ಆಕೆ ಬಂದಡ್ಕ ಗ್ರಾಮದ ಸಿಪಿಎಂನ ಮಕ್ಕಳ ವಿಭಾಗವಾದ ಬಾಲಸಂಘದ ಅಧ್ಯಕ್ಷೆ ಕೂಡ ಆಗಿದ್ಲು.